ಬೆಂಗಳೂರು ಕಂಬಳದಲ್ಲಿ ಕರಾವಳಿಯ ಬಹಳಷ್ಟು ಮಂದಿ ಭಾಗವಹಿಸಿ ಒಂದು ಸಂತೋಷವನ್ನು ಪಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮೊಹಮ್ಮದ್ ಬಡಗನ್ನೂರು ಅವರು ಕೂಡ ಬಂದಿದ್ದಾರೆ. ಅವರ ಒಂದು ಬಳಗ ಇದೆ. ಹೇಗೆ ಅನಿಸ್ತಾ ಇದೆ ಕೇಳೋಣ. ನಮಸ್ತೆ ಸರ್, ಹೇಗೆ ಅನಿಸ್ತಾ ಇದೆ? ನಮಸ್ತೆ. ಒಂದು ಇತಿಹಾಸ ಇವತ್ತು ಕರ್ನಾಟಕದಲ್ಲಿ ದಾಖಲಾಗಿದೆ. ಕರ್ನಾಟಕದ ತುಳುನಾಡಿನ ಯಾವ ಒಂದು ಪರಂಪರೆ ಇದೆ, ಕನ್ನಡ ತುಳುವಿನ ಸಂಸ್ಕೃತಿ ಮತ್ತು ಪರಂಪರೆಗಳ ಒಂದು ಅನಾವರಣ ಇವತ್ತು ಒಂದು ರಾಜಧಾನಿ ಬೆಂಗಳೂರಲ್ಲಾಗಿದೆ. ಒಂದು ಯಾರು ಮಾಡದ ಒಂದು ಕಾರ್ಯವನ್ನು ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ಇವರು ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಬಟ್ ಅವರು ಎಲ್ಲರೂ ಮಾಡ್ತಕ್ಕಂಥ ಕೆಲಸಗಳಲ್ಲ, ಯಾವ ಅಸಾಧ್ಯ ಏನಿದೆ ಅದನ್ನು ಸಾಧ್ಯ ಆಗಿಸಿದಂಥ ಒಂದು ಕೀರ್ತಿ ಅಶೋಕ್ ಕುಮಾರ್ ಇವರಿಗೆ ಸಲ್ತದೆ. ಒಂದು ದೊಡ್ಡ ಮಟ್ಟಿನ ಒಂದು ಸಾಂಸ್ಕೃತಿಕ ಇತಿಹಾಸ ಇವತ್ತು ಬೆಂಗಳೂರಲ್ಲಿ ಅನಾವರಣಗೊಂಡಿದೆ. ಅಂದರೆ ಇದು ಯಾವುದೇ ಜಾತಿ ಮತ ಪಂಥ ಭೇದ ಪಕ್ಷ ಯಾವುದೇ ಭೇದ ಇಲ್ಲದೆ ನಡೆಯುವಂಥ ಕಾರ್ಯಕ್ರಮ. ಬಹುಶಃ ಎಲ್ಲರೂ ಬೆಂಗಳೂರಿನಲ್ಲಿರುವವರು ಬಂದು ಪಾಲ್ಗೊಳ್ತಾ ಇದ್ದಾರೆ. ಇನ್ನೊಂದಷ್ಟು ಸಂಜೆ ವೇಳೆಗೆ ಒಂದು ಕ್ರೌಡ್ ಜಾಸ್ತಿ ಆಗುವಂಥದ್ದಿದೆ. ಬಹುಶಃ ನಮ್ಮ ಕರಾವಳಿಯ ಸಂಸ್ಕೃತಿ ಇಲ್ಲಿ ಮೇಳೈಸ್ತಾ ಇದೆ. ಇದನ್ನು ಗಮನಿಸುವಾಗ ಓರ್ವ ಕರಾವಳಿಯವನಾಗಿ ನಿಮಗೆ ಏನು ಅನಿಸ್ತಾ ಇದೆ? ಒಂದು ತುಂಬ ಖುಷಿ ಕೊಡ್ತಾ ಇರುವಂಥದ್ದು ಒಂದು ಕರಾವಳಿ ವಿಭಿನ್ನವಾದಂತಹ ಒಂದು ಕಲ್ಚರ್ಗಳು ಮತ್ತು ವಿಭಿನ್ನವಾದಂಥ ಒಂದು ಆಟಗಳು ಅಥವಾ ಕ್ರೀಡೆಗಳು, ಜನಪದ ವಿಚಾರಗಳು ಏನಿದೆ, ಇದು ಹೆಚ್ಚಿನ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಇತ್ತು ಕಂಬಳ. ಇದನ್ನು ಇವತ್ತು ಈ ಕೇಂದ್ರದ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಮತ್ತು ಇಲ್ಲಿ ತಾವು ಹೇಳಿದಾಗೆ ಒಂದು ಪುಟ್ಟ ಭಾರತವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಿದೆ. ಯಾವುದೇ ಜಾತಿ ಧರ್ಮ ಪಕ್ಷ ಎಲ್ಲವನ್ನು ಮೀರಿ ಇವತ್ತು ಕಂಬಳ ಇವತ್ತು ಗೆದ್ದಿದೆ ಅಂತ ನಾನು ಭಾವಿಸ್ತೇನೆ, ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಂತ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯ ಪ್ರಮುಖರಾಗಿರುವಂತಹ, ಜೊತೆಗೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಪಂಜಿಗುಡ್ಡೆ ಈಶ್ವರ ಭಟ್ ಅವರಿದ್ದಾರೆ. ಅವರಿಗೆ ಏನು ಅನಿಸ್ತಾ ಇದೆ ಬೆಂಗಳೂರಿನ ಕಂಬಳ? ಎಷ್ಟು ಖುಷಿ ಇದೆ, ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಬಂಧುಗಳೇ. ಇವತ್ತು ನಮ್ಮ ಭಾರತ ದೇಶದ ಇತಿಹಾಸದಲ್ಲೇ ಒಂದು ದಾಖಲಾದ ದಿನ. ಅಂದರೆ ಈ ಬೆಂಗಳೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ವ್ಯವಸ್ಥಿತ ರೂಪದಲ್ಲಿ ಆಗಿ ಅಶೋಕ್ ಕುಮಾರ್ ಅವರ ನೇತೃತ್ವ ಮತ್ತು ತಂಡದವರಿಂದ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ನಾನು ಈಗ ಊಟದ ಅಲ್ಲಿ ಹೋದೆ, ಅಲ್ಲಿ ಕೂಡ ಒಂದು ವ್ಯವಸ್ಥಿತ ರೂಪದಲ್ಲಿ, ಅಂದರೆ ಹಾಳೆ ಬಟ್ಲಿಗೆ ಟಿಶ್ಯೂ ಪೇಪರನ್ನು ಇಟ್ಟು ಕೂಡ ಅಷ್ಟು ಕೂಡ ವ್ಯವಸ್ಥೆ ಅಲ್ಲಿ ಉಂಟು. ನೀರಿನ ವ್ಯವಸ್ಥೆ ಆಗಲಿ ಮತ್ತು ಎಲ್ಲ ವ್ಯವಸ್ಥೆ, ಒಂದು ವಾಹನ ನಿಲ್ಲಿಸುವ ವ್ಯವಸ್ಥೆ ಆಗಲಿ, ಅಂಗಡಿಗಳನ್ನು ಇಡುವ ವ್ಯವಸ್ಥೆ ಆಗಲಿ, ಇನ್ನಿತರ ವಸ್ತು ಪ್ರದರ್ಶನಗಳಾಗಲಿ ಎಲ್ಲ ಕೂಡ ಒಂದು ಬಹಳ ವ್ಯವಸ್ಥಿತ ನುಗ್ಗಲಿಲ್ಲದೆ ಬಹಳ ಒಂದು ವಿಜೃಂಭಣೆಯಿಂದ ಒಂದು ವ್ಯವಸ್ಥಿತ ರೂಪದಲ್ಲಿ ಇವತ್ತು ಇಲ್ಲಿ ಬೆಂಗಳೂರು ಕಂಬಳ ನಡೀತಾ ಇದೆ. ಇನ್ನೂ ಎಷ್ಟೋ ಜನಸಂಖ್ಯೆ ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ. ಇವತ್ತು ಲಕ್ಷಗಟ್ಟಲೆ ಜನ ಇವತ್ತು ಇಲ್ಲಿ ಸೇರಿದ್ದಾರೆ. ಆದರೂ ಸ್ವಲ್ಪ ಕೂಡ ನುಗ್ಗಲಿಲ್ಲ. ಮಕ್ಕಳಿಂದ ಸುರಾದು ಹಿರಿಯರವರೆಗೆ ಇಲ್ಲಿ ಇವತ್ತು ಕಂಬಳದಲ್ಲಿ ಭಾಗವಹಿಸಿರ್ತಾರೆ. ಬಹಳ ಸಂತೋಷದ ವಿಚಾರ ಇದು. ನಮ್ಮ ಪುತ್ತೂರು ಉಪ್ಪಿನಂಗಡಿಗೆ ಎಲ್ಲರಿಗೂ, ನಮ್ಮ ಇಡೀ ಮಾನವ ಕುಲಕ್ಕೆ ಇದೊಂದು ಹೆಮ್ಮೆಯ ವಿಷಯ. ಇಲ್ಲಿ ಜಾತಿ ಪಕ್ಷ ಯಾವುದೂ ಕಾಣುವುದಿಲ್ಲ. ಇಲ್ಲಿ ಎಲ್ಲರೂ ಒಂದೇ ಜಾತಿ, ಮನುಷ್ಯ ಜಾತಿಯನ್ನು ನಾವು ಕಾಣ್ತಾ ಇದ್ದೇವೆ. ನೀವು ಆಯೋಜನೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀರಿ. ಪುತ್ತೂರು ಕಂಬಳ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು. ಬಹುಶಃ ನಮಗೆ ಅಲ್ಲಿ ಅಷ್ಟರ ಮಟ್ಟಿಗೆ ಆಯೋಜನೆ ಮಾಡೋದು ದೊಡ್ಡ ಸವಾಲಾಗುತ್ತೆ. ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಆಯೋಜನೆ ಮಾಡಬೇಕಿದ್ರೆ ಅದು ಖಂಡಿತ ಸುಲಭದ ಮಾತಲ್ಲ. ಆಯೋಜಕರ ದೃಷ್ಟಿಯಿಂದ ನೀವು ಹೇಳೋದಾದ್ರೆ ಇದನ್ನು ಇಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡೋದು ಎಷ್ಟು ತ್ರಾಸದಾಯಕ, ಮತ್ತು ಅದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಇದು ಒಬ್ಬ ಇಬ್ಬರಿಂದ ಆಗುವ ಕೆಲಸ ಅಲ್ಲ. ಈ ಹಲವಾರು ತಂಡಗಳು, ತುಳುನಾಡಾಗಿರ್ಬೋದು, ಇನ್ನಿತರ ಎಲ್ಲ ತಂಡಗಳು ಇಲ್ಲಿ ಎಲ್ಲರೂ ಕೂಡ ಈ ಒಂದು ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳ ಎಂಬ ಆ ಒಂದು ಘೋಷಣೆಯಲ್ಲಿ, ಆ ಒಂದು ಉದ್ದೇಶದಿಂದ ಇಲ್ಲಿ ಮಾಡ್ತಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನೋಡುವಾಗ ನಮಗೆ ಗೊತ್ತಾಗ್ತದೆ. ಅಂದರೆ ಒಬ್ಬ ಇಬ್ಬರಿಂದ ಆಗುವ ಕಾರ್ಯಕ್ರಮ ಅಲ್ಲ, ಎಲ್ಲರೂ ಕೂಡ ಸಹಕರಿಸೋದ್ರಿಂದ ಈ ಕಾರ್ಯಕ್ರಮವು ಇವತ್ತು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪವಾಗಿ ಕಾಣ್ತಾ ಇದೆ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.